800 ವರ್ಷಗಳ ಇತಿಹಾಸವಿರುವ ಧಾರ್ಮಿಕ ಕ್ಷೇತ್ರವಾದ ಕೇರಳದ ಶಬರಿಮಲೆಯಲ್ಲಿ ನಡೆದುಕೊಂಡು ಬಂದ ಸಂಪ್ರದಾಯವನ್ನ ಕೇರಳ ರಾಜ್ಯ ಸರ್ಕಾರ ಮುರಿಯುವ ಯತ್ನದಲ್ಲಿದ್ದು ಕೂಡಲೇ ರಾಜ್ಯ ಸರ್ಕಾರವನ್ನ ವಿಸರ್ಜಿಸಬೇಕೆಂದು ಹಿಂದೂ ಜಾಗರಣ ವೇದಿಕೆ ಒತ್ತಾಯಿಸಿದೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಜಾಗರಣ ವೇದಿಕೆಯ ಮುಖಂಡ ರಾಧಾಕೃಷ್ಣ ಠೆಂತಾಯ ಅವರು ದೇವರ ಬಗ್ಗೆ ಕಿಂಚಿತ್ತೂ ನಂಬಿಕೆಯಿಲ್ಲದ ಮಹಿಳಾ ಹೋರಾಟಗಾರರನ್ನ ಶಬರಿಮಲೆಗೆ ಪೊಲೀಸ್ ಭದ್ರತೆಯಲ್ಲಿ ತಲುಪಿಸುವ ಪ್ರಯತ್ನದಲ್ಲಿ ಕೇರಳ ಸರ್ಕಾರದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇದ್ದಾರೆ. ಹಿಂದೂ ಸಮಾಜದಲ್ಲಿ ಋತುಮತಿಗೆ ದೇವಸ್ಥಾನ ಪ್ರವೇಶಿಸುವುದು ನಿಷಿದ್ಧವಾಗಿದ್ದು ಇದೇ ಸಂಪ್ರದಾಯ ಶಬರಿಮಲೆಯಲ್ಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಶಬರಿಮಲೆಗೆ ಹೋಗುವವರು 48 ದಿನಗಳ ಕಾಲ ವ್ರತ ಮಾಡಬೇಕಾಗಿದ್ದು ಮಹಿಳೆಯರಿಗೆ ವ್ರತ ಮಾಡುವುದು ಕಷ್ಟ ಸಾಧ್ಯವಾಗಿರುವುದರಿಂದ 10 ವರ್ಷದ ನಂತರದ ಹಾಗೂ 50 ವರ್ಷದೊಳಗಿನ ಮಹಿಳೆಯರಿಗೆ ದೇವಸ್ಥಾನಕ್ಕೆ ಪ್ರವೇಶ ನಿಷಿದ್ಧವಾಗಿದೆ. ಆದರೆ ಈ ಆಚಾರಗಳನ್ನು ತುಳಿದು ಕೇರಳ ಸರ್ಕಾರ ಉದ್ದಟನ ಪ್ರದರ್ಶಿಸುತ್ತಿದ್ದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಎಂದ ಅವರು ಕೇಂದ್ರ ಸರ್ಕಾರ ಕೂಡಲೇ ಕೇರಳ ಸರ್ಕಾರವನ್ನ ವಿಸರ್ಜಿಸಬೇಕೆಂದು ಒತ್ತಾಯಿಸಿದರು. 800 ವರ್ಷಗಳಿಂದ ವಿಶ್ವವಿಖ್ಯಾತವಾಗಿರುವಂತಹ ಧಾರ್ಮಿಕ ಕ್ಷೇತ್ರವಾದಂತಹ ಶಬರಿಮಲೆಯಲ್ಲಿ ನಡೆದುಕೊಂಡು ಬರುತ್ತಾ ಇದ್ದಂತಹ ನಿರ್ದಿಷ್ಟ ವಯೋಮಾನದ ಸ್ತ್ರೀಯರಿಗೆ ನಿಷೇಧವನ್ನು ಕೋರ್ಟ್ ತೀರ್ಪು ನೆಪದಲ್ಲಿ ಬಲಾತ್ಕಾರವಾಗಿ ಉಲ್ಲಂಘಿಸಿದ ಕೇರಳದ ಪಿಣರಾಯಿ ವಿಜಯನ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರದ ದಾಳಿಯನ್ನು ಹಿಂದೂ ಜಾಗರಣ ವೇದಿಕೆ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ. ದೇವವಿಶ್ವಾಸಿಗಳೆಲ್ಲರ ನಂಬಿಕೆ, ಭಾವನೆ, ಶ್ರದ್ಧೆ, ಸಂಪ್ರದಾಯಗಳನ್ನು ನಾಶ ಮಾಡುವುದೇ ದೇವ ವಿರೋಧಿಗಳಾದ ಕಮ್ಯುನಿಸ್ಟರ ಮೂಲೋದ್ದೇಶ ಎಂಬುದು ಮತ್ತೆ ಜಗಜ್ಜಾಹೀರಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಚುನಾಯಿತರಾದಂತಹ ಒಂದು ಸರ್ಕಾರ ಅದೇ ಜನರ ಭಾವನೆಗಳ ಮೇಲೆ ಚೆಲ್ಲಾಟಾಡಿದೆ. ನಕ್ಸಲೇಟ್ ಚಿಂತನೆಯ CPML ಸಂಘಟನೆಯ 2 ನಾಸ್ತಿಕ ಸ್ತ್ರೀಯರನ್ನು ಪಿಣರಾಯಿ ಸರ್ಕಾರ ಪೊಲೀಸರ ಸರ್ಪಗಾವಲಿನಲ್ಲಿ ದೇವಸ್ಥಾನದ ಹಿಂದಿನ ಮೆಟ್ಟಲಿನಿಂದ ಗುಟ್ಟಾಗಿ ಕದ್ದು ಮುಚ್ಚಿ ದೇವಸ್ಥಾನದ ಸಂಪ್ರದಾಯವನ್ನು ಕೆಡಿಸಿದೆ.